ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೇಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಧನ್ಯಲತಾ ಮ್ಯಾಮ್ ಇದ್ದಾರೆ. ಅವರು ಏನು ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ತುಂಬ ದಿವಸದ ನಂತರ ಮತ್ತೆ ನೀವು ನಮ್ಮ ಸುರುಚಿ ಅಡುಗೆ ಮನೆಗೆ ಬಂದಿದ್ದೀರಾ. ಹೌದಾ? ಏನು ಲೇಟ್ ಆಗಿ ಬಂದ್ರಿ? ಅಡುಗೆ ಮನೆ ಬಿಟ್ಟು ಬೇರೆ ಕಡೆ ಎಲ್ಲ ಸುತ್ತೋದೆಲ್ಲ ಜಾಸ್ತಿ ಆಯ್ತು. ಈಗ ನಾನು ನನ್ನದೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ, ಹಾಗೆ ಕುಕಿಂಗ್ ಚಾನಲ್. ಈಗ ಪ್ರಮೋಷನ್ ಆಗ್ಬೇಕಲ್ಲ? ಹೌದು. ಹಾಗಾಗಿ ಅದರಲ್ಲಿ ಬ್ಯುಸಿ ಇದ್ದೇನೆ. ಆದ್ರೆ ಸಹ ನಮ್ಮ ಟಿವಿಯ ಇನ್ಸ್ಪಿರೇಷನ್ ಇಂದ ನಾನು ಆ ಒಂದು ಕುಕಿಂಗ್ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿದ್ರಿಂದಾಗಿ ನಮ್ಮ ಟಿವಿಯವರು ಕರೆಯುವಾಗ ನಾನು ಬರಲೇಬೇಕು. ಓಕೆ, ನೀವು ಅಲ್ಲಿ ಇಲ್ಲಿ ನಮ್ಮ ಸೌರುಚಿ ಅಡುಗೆಯಲ್ಲಿ ಅಡುಗೆ ಮಾಡೋದು, ಅದನ್ನೇ ಅಲ್ಲಿ ಕೂಡ ಮಾಡ್ತಾ ಇದ್ದೀರಾ? ಓಕೆ, ಏನು ಹೆಸರಿದೆ ಅದರಲ್ಲಿ? ಅದರಲ್ಲಿ ಬೋಳೂರು ಸುವರ್ಣ ಹೇಳಿ. ಬೋಳೂರು ಸುವರ್ಣ ಅಂತ ವೀಕ್ಷಕರು ಎಲ್ಲರೂ ಹೋಗಿ ಅದಕ್ಕೆ ವೀಕ್ಷಣೆ ಮಾಡಲಿ ಅಂತೇಳಿ, ಅಡುಗೆಯನ್ನು ಜಾಸ್ತಿ ಕೇಳಿ ಅಂತ ಹೇಳುವಲ್ಲ. ಎಲ್ಲರೂ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಬೇಕಂತ ಹೇಳಿ ಹಾಗೂ ವ್ಯೂ ಮಾಡ್ಬೇಕು ಹೇಳಿ ಕೇಳ್ಕೊಳ್ತೀನಿ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದು ನೀವು ಕ್ರೆಡಿಟ್ ನಮ್ಮ ಟಿವಿ ಚಾನಲ್. ಹೌದಪ್ಪ, ನಾನು ಯಾವತ್ತು ನಮ್ಮ ಟಿವಿಗೆ ಫಸ್ಟ್ ಪ್ರಿಫರೆನ್ಸ್. ಓಕೆ, ಇವತ್ತು ಸ್ಪೆಷಲ್ ಆಗಿ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತೀಗ ವಿಂಟರ್ ಸೀಸನ್, ತುಂಬಾ ಮೇಥಿ ಲೀವ್ಸ್ ಬರ್ತಾ ಉಂಟು, ಮೆಂತೆ ಸೊಪ್ಪು. ಅದರಿಂದಾಗಿ ದಿಢೀರ್ ಅಂತ ಮಾಡುವಂತಹ ಒಂದು ಹೆಲ್ದಿ ಮೆಂತೆ ಸೊಪ್ಪಿನ ಅಡುಗೆ, ರೊಟ್ಟಿ. ರೊಟ್ಟಿ? ಓ, ಮೆಂತೆ ಸೊಪ್ಪಿನ ರೊಟ್ಟಿಯಾ? ಅದೇನು ಕಹಿ ಇಲ್ಲ? ಕಹಿಯೇ ಬರುವುದಿಲ್ಲ. ಓಕೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೆಲ್ದಿಯಾದ ಒಂದು, ಈ ಹಸಿ ಅರಸಿನದಿಂದ ಒಂದು ವೆಯ್ಟ್ ಲಾಸ್ ಆಗುವಂಥದ್ದು ಮಾಡುವಂತಹ ಒಂದು ಟೀ. ಓಕೆ, ಟೀಯಾ? ಓ, ಇದು ನಾನು ಅನ್ಕೊಂಡೆ ಏನಾದ್ರು ಅದರಲ್ಲಿ ಕೂಡ ರೊಟ್ಟಿ ಏನಾದ್ರು ಮಾಡ್ತೀರಾ? ಇಲ್ಲ ಇಲ್ಲ, ಟೀ ಅಂದ್ರೆ ಇದು ಸ್ವಲ್ಪ ಈಸಿ, ಅಂದ್ರೆ ನಾರ್ಮಲ್ ಟೀಗೆ ಎಲ್ಲರೂ ಸುಲಭದಲ್ಲಿ ಮಾಡಬಹುದು. ಮಾತ್ರ ಇದು ಹಸಿ ಅರಸಿನ ಬೇಕದಕ್ಕೆ. ನಾವು ನಮ್ಮ ಪಾಟ್ಗಳಲ್ಲಿ ಅವುಗಳನ್ನೆಲ್ಲ ಬೆಳೆಸಿಕೊಂಡು ನಮ್ಗೆ ಬೇಕಿದ್ದಾಗ, ಕೆಲವರಿಗೆ ಫ್ಯಾಟ್ ಬರ್ನ್ ಮಾಡ್ಲಿಕ್ಕೆ ಯಾವ್ದಾವುದನ್ನು ನಮ್ಮ ಅಂಗಡಿಗಳಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಯೂಸ್ ಮಾಡುವ ಬದಲು ಕೆಮಿಕಲ್ ನಿಂದ ಕೂಡಿದಂತದನ್ನು ನಾನು ಹೇಳುದು. ಓಕೆ, ಅದನ್ನೆಲ್ಲ ನಾವು ಜಾಸ್ತಿ ಅಡುಗೆ ಮನೆಯಲ್ಲಿ ಮಾಡ್ತಾರಲ್ಲ? ಹೌದು. ಓಕೆ, ಈಗ ಅಡುಗೆ ಮನೆಗೆ ಅಡುಗೆ ಮಾಡ್ಲಿಕ್ಕೆ ಹೋಗುದು. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಅಡುಗೆ ಮನೆ ಬಂದಾಗ ಇವಾಗ ರೊಟ್ಟಿ ಮಾಡುದಾ, ಚಹಾ ಮಾಡುದಾ? ರೊಟ್ಟಿ. ಓಕೆ, ಸರಿಗೆ ರೊಟ್ಟಿ ಮಾಡುವ. ಈಗ ನೋಡಿ, ನಾನು ಮೆಂತೆ ಸೊಪ್ಪನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ನಾನು ಎರಡು ಎರಡೂವರೆ ಸ್ಪೂನ್ ಉಂಟು ಇದು ಮೊಸರು. ಇದನ್ನು ನಾನು ಇದಕ್ಕೆ ಹಾಕೊಂಡು ಇಡ್ತೇನೆ. ಅದಕ್ಕೆ ಅಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀರಾ? ಇಲ್ಲೇ ಹಾಕೊಂಡು ಇಡ್ತೇನೆ, ಅಲ್ಲೇ. ನೆನೆಬೇಕು ಅಂತಲೇ ಹಾಗೆ? ಅದಕ್ಕೋಸ್ಕರ ಸ್ವಲ್ಪ ಇದು ನೆನೆಬೇಕಿದ್ರಲ್ಲಿ. ಯಾಕೆಳಿದ್ರೆ ಇದರಲ್ಲಿರುವ ಕಹಿಯ ಅಂಶವನ್ನು ಆ ಮೊಸರು ಹೀರಿಕೊಳ್ಬೇಕು. ಮತ್ತೆ ಅದರೊಟ್ಟಿಗೆ ನಾನು 1 ಸ್ಪೂನಿನಷ್ಟು ಸಕ್ಕರೆಯನ್ನು ಹಾಕೊಳ್ತಿದ್ದೇನೆ. ಆಕ್ಚುಲಿ ಬೆಲ್ಲ ಹಾಕಬೇಕು ನನಗೆ. ಇದಕ್ಕೆ 1 ಸ್ಪೂನ್ನಷ್ಟು ಬೆಲ್ಲ ಹುಡಿ ಇದ್ರೆ ಬೆಲ್ಲ ಹುಡಿ ಹಾಕೊಳ್ಳಿ, ಆರೋಗ್ಯದಾಯಕ ಬೆಲ್ಲ ಆದ್ರೆ. ಸಕ್ಕರೆ ಬೇಡ. ಈಗ ಇದನ್ನು ಹೀಗೆ ಇಟ್ಟುಕೊಂಡು, ಮೊಸರಿಗೆ ಸಕ್ಕರೆ ಹಾಕಿ ಹಾಗೆಲ್ಲ ತಿಂತೇವಲ್ಲ? ಹೌದು. ಈಗ ನನಗೆ ಸ್ವಲ್ಪ ನೀರು ಕೊಡಿ ಅಂತೆ. ಈ ಅವಲಕ್ಕಿಗೆ ಸ್ವಲ್ಪ ನೀರು ಹಾಕೊಂಡು ನಾನು ಇಟ್ಕೊಳ್ಳೋಣ. ಅವಲಕ್ಕಿ ನೆನೆಬೇಕಾ? ಹೌದು, ಜಾಸ್ತಿ ಸಾಕು. ಇದು ಹಾಗೆ ಇಟ್ಟುಕೊಳ್ಳೋಣ. ಈಗ ಇಲ್ಲಿ ನಾನು ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ. ಆಮೇಲೆ ಈ
ಸಪೂರ ಸಜ್ಜಿಗೆ. ಇದು ನಾವು ಈ ರೊಟ್ಟಿಯನ್ನು ನಾವು ಅಕ್ಕಿಯನ್ನು ನೆನೆ ಹಾಕಿಟ್ಟು ಕಡ್ದು ಸಹ ಗಟ್ಟಿ ಮಾಡಿ ಸಹ ಮಾಡ್ಬೋದು. ಇದು ನಮ್ಗೆ ಮರ್ತು ಹೋಗಿದ್ರೆ ಅಥವಾ ದಿಢೀರಾಗಿ ಮಾಡ್ಬೇಕು ಹೇಳಿದ್ರೆ ಹೇಗೆ ಮಾಡುದು ಅಂತ ಹೇಳಿ ನಾನು ಈಗ ಸಜ್ಜಿಗೆಯನ್ನು ಯೂಸ್ ಮಾಡ್ತಿದ್ದೆ. ನಾನು ದಿಢೀರನೆ ಮಾಡುವಂಥದ್ದು ಸಪೂರ ಸಜ್ಜಿಗೆ ಆಗ್ಬೇಕು. ಬೊಂಬಾಯಿ ರವೆ ಇದಕ್ಕೀಗ ಸ್ವಲ್ಪ ನೀರು ಹಾಕೊಳ್ಳೋಣ. ಇಲ್ಲಾಂದ್ರೆ ಅದು ಸಜ್ಜಿಗೆ ಆಗ್ತದಲ್ಲ. ಹೌದು, ಸ್ವಲ್ಪ ಸಜ್ಜಿಗೆ ಆದ್ರೆ ಸಾಕಾ? ಸಾಕು. ಈ ಉಪ್ಪು ಮತ್ತು ಇದನ್ನು ಹೀಗೆ ಕಲಡಿಸಿಕೊಳ್ಳೋಣ. ಅದು ಕೂಡ ನೆನಿಬೇಕಾ? ಇದು ಸಹ ನೆನೆಲಿಕ್ಕೆ ಹೇಳಿದ್ರೆ ಯಾವಾಗಲೂ ಸಪೂರ ಸಜ್ಜಿಗೆಯನ್ನು ಸ್ವಲ್ಪ ನೀರು ಹಾಕಿ ನಾವು ನೆನೆಸುವುದಲ್ಲ, ಅದು ಸ್ವಲ್ಪ ದಪ್ಪ ಆಗ್ತದೆ ಅಷ್ಟೊತ್ತಿಗೆ. ಒಂದು 5 ನಿಮಿಷ ಹೌದು, ಅಷ್ಟೇ. ರಾಪ ಮಾಡಿದ್ರೆ ಅದು ಹಾಗೆ ಸಜ್ಜಿಗೆ ಸಿಗುತ್ತೆ. ಹೌದು. ಈಗ ಈ ನಾವು ನೀರು ಹಾಕೊಂಡಿದ್ದ ಅವಲಕ್ಕಿ ಇದನ್ನು ಹೀಗೆ ಹಿಂಡಿ, ನೀರು ಹಾಕ್ಲಿಕ್ಕಿಲ್ಲ, ಇದನ್ನು ಹಾಕೊಳ್ತಿದ್ದೇನೆ. ಸ್ವಲ್ಪ ದಪ್ಪ ಬರಲಿ ಅಂತೇಳಿ. ದಪ್ಪ ಬರಲಿಕ್ಕೆ ಅದೆಲ್ಲ. ಈಗ ಈ ಎಷ್ಟು ನಾವು ಸಜ್ಜಿಗೆ ತೆಗೆದುಕೊಂಡಿದ್ದೇವೆ ಅದರ ಅರ್ಧದಷ್ಟು ಅಕ್ಕಿ ಹುಡಿ. ಅಕ್ಕಿ ಹುಡಿ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಮಾಡ್ಬೋದಾ ಅಥವಾ ಹೀಗೆ ತಕೊಂಡು ಬಂದು? ಆಗ್ತದೆ. ಮನೆಯಲ್ಲಿ ಮಾಡಿಟ್ಟ ಅಕ್ಕಿ ಹುಡಿ ಸಹ ಆಗ್ತದೆ, ಅಥವಾ ನಾವು ತೆಗೆದುಕೊಂಡು ಹೊರಗಿನಿಂದ ಈಗ ಸಿಗ್ತದಲ್ಲ ಪ್ಯಾಕೆಟ್ಗಳಲ್ಲಿ ಎಷ್ಟು ಸಹ ಅದು. ಇನ್ನು ಬೇಕು ಹೇಳ್ತೇನೆ. ಈಗ 1 ಸ್ಪೂನಿನಷ್ಟು ಕಡಲೆ ಹುಡಿ, ಖಾಲಿ 1 ಸ್ಪೂನ್. ಇದು ಸ್ವಲ್ಪ ಕಲರ್ ಅನ್ನು ಕೊಡ್ಲಿಕ್ಕೆ ಮಾತ್ರ. ಕಡಲೆ ಹಿಟ್ಟು ಕಲರ್ ಕೊಡುತ್ತಾ? ಸ್ವಲ್ಪ ಕಲರ್ ಕೊಡ್ತದೆ, ಯೆಲ್ಲೋಯಿಶ್ ಕಲರ್ ಬರ್ತದೆ ಕಡಲೆ ಹಿಟ್ಟು ಹಾಕಿದ್ರೆ. ಈಗ ನೆನೆಸಿಟ್ಟಂತಹ ಮೊಸರು ಮತ್ತು ಮೆಂತೆ ಇದಕ್ಕೆ ಮಿಕ್ಸ್ ಮಾಡುವ. ಸ್ವಲ್ಪ ಸಕ್ಕರೆ ಕೂಡ ಹಾಕಿದೆ. ಹೌದು, ಆಗ ಸಕ್ಕರೆ ಸಹ ಹಾಕಿದ್ದೇನೆ ಇದಕ್ಕೆ. ಈಗ ಸ್ವಲ್ಪ ಒಂದು ಅರ್ಧ ನೀರುಳ್ಳಿಯನ್ನು ಚೂರು ಮಾಡಿ ಮಾಡ್ಕೊಂಡದ್ದು, ಮತ್ತೆ 2 ಕಾಯಿ ಮೆಣಸು ಸಣ್ಣದು ಚಾಪ್ಡ್. ಇದು ಹೇಗೆ ಇದು ಸ್ವೀಟ್ ಹಾಕ್ತಿದ್ರೆ, ಉಪ್ಪು ಹಾಕಿದ್ರೆ, ಖಾರ ಹಾಕಿದ್ರೆ ಎಲ್ಲ ಉಂಟು ಇದರಲ್ಲಿ, ಎಲ್ಲ ಒಟ್ಟಿಗೆ ಇದು. ಇದೀಗ ಹುರಿದ ಕ್ಯಾರೆಟ್, ಇದೆಲ್ಲ ಆಪ್ಷನಲ್. ಕ್ಯಾರೆಟ್, ನೀರುಳ್ಳಿ ಎಲ್ಲ ಆಪ್ಷನಲ್. ಬೇಕಿದ್ರೆ ಮಾತ್ರ ಹಾಕೊಳ್ಬೋದು, ಇದ್ರೆ ಹಾಕೊಳ್ಬಹುದು, ಇಲ್ಲದಿದ್ರೆ ಬೇಡ. ಇದು ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಚೆನ್ನಾಗಿ ಈ ತರ ಹುಡಿ ಹಾಕಿದಾಗ ನಾವೀಗ ಕೈಯಲ್ಲೇ ಕಳಿಸಿದ್ರೆ ಯಾಕೆ ಹೇಳಿದ್ರೆ ಹುಡಿ ಹಾಕಿದ್ರೆ ನಮ್ಗೆ ಏನಾಗ್ತದೆ ಹೇಳಿದ್ರೆ ಕೈಯಲ್ಲಿ ಅದರದೊಂದು ಅಂದಾಜು ದೊರಕುದು ಕೈಯಲ್ಲಿ ಮಾತ್ರ. ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಆದ್ರೆ ನಮ್ಗೆ ಕರೆಕ್ಟ್ ಗೊತ್ತಾಗ್ತದೆ. ನಮ್ಗೆ ಇದೀಗ ದಪ್ಪ ನಾವು ರೊಟ್ಟಿ ಮಾಡೋದಲ್ಲ, ಅದನ್ನಾಗಿ ನಮ್ಗೆ ದಪ್ಪ ಆಗ್ಬೇಕು, ಹೆಚ್ಚು ನೀರಾಗ್ಲಿಕ್ಕಿಲ್ಲ. ತಟ್ಟಿ ಮಾಡುದು. ಇದನ್ನ ನಾವು ಬಾಳೆ ಎಲೆಯಲ್ಲಿ ತಟ್ಟಿ ಮಾಡ್ಬೋದು, ಅಥವಾ ಹೀಗೆ ನಾವು ಕಾವಲಿಯಲ್ಲಿ ತಟ್ಟಿ ಮಾಡ್ಬೋದು. ರೊಟ್ಟಿಗಾದ್ರೆ ನಾವು ಇನ್ನೂ ಸ್ವಲ್ಪ ನೀರು ಮಾಡ್ಬೋದಲ್ಲ. ಅದು ನಾವು ಅಕ್ಕಿಯ ರೊಟ್ಟಿ ಮಾಡುವಾಗ ಚೂರು ಮಾಡ್ಬೋದಾ. ಸುರಿಗೆ ನಾನು ಬಾಳೆ ಎಲೆಯಲ್ಲಿ ತಟ್ಟಿ ಒಂದು ಮಾಡ್ತೇನೆ, ಮತ್ತೊಂದು ಕಾವಲಿಯಲ್ಲಿ ಸಹ ತಟ್ಟಿ. ಕೆಲವರ ಮನೆಯಲ್ಲಿ ಬಾಳೆ ಎಲೆ ಇರುವುದಿಲ್ಲ, ಆಗ ಖಾಲಿ ಸಹ ಮಾಡ್ಬೋದು. ಬಾಳೆ ಎಲೆ ಇದ್ರೆ ಅದರ ಪರಿಮಳ ಒಂದು ಬೇರೆ ಪರಿಮಳ ಬರ್ತದೆ. ಈಗ ಇದನ್ನೊಂದು 10 ನಿಮಿಷಗಳ ಕಾಲ ಹಾಗೆ ನೆನೆಲಿಕ್ಕೆ ಬಿಡಬೇಕು. ಈಗ ನೋಡಿ, ಇದೀಗ 10 ನಿಮಿಷ ಕಳೆದಿದೆ. 10 ನಿಮಿಷ ಮಿನಿಮಮ್. ಮತ್ತೆ ಬೇಕಿದೆ ನಾವು ಹೆಚ್ಚು ಇಟ್ಕೊಳ್ಳಿ. ಹೌದು, ಒಂದು 10, 15, 20 ನಿಮಿಷ ಇಟ್ಟರು ಸಹ ಏನು ಪ್ರಾಬ್ಲಮ್ ಇಲ್ಲ. ಈಗ ನೀವು ಮೊದಲು ತವ ಇಟ್ಕೊಳ್ಳಿ. ಬೇಡ. ಈಗ ನೋಡಿ ಅಷ್ಟು ದೊಡ್ಡ ರೊಟ್ಟಿ ಮಾಡ್ತೀರಾ? ಸಣ್ಣ ರೊಟ್ಟಿ ಸಾಕಾ? ಸಣ್ಣದಾದ ಸಣ್ಣದು ಮಾಡುವ. ನಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ದೊಡ್ಡ. ನೋಡಿ ಈಗ ಇದು ಮಾಡಿ ಖಾಲಿ ಸೀದ ಇದ್ರಲ್ಲಿ ಸಹ ಎಣ್ಣೆ ಹಾಕಿ ತಟ್ಟಿಕೊಳ್ಬಹುದು. ಅದು ಬೇಕಿದ್ರೆ ಒಂದು ತೋರಿಸುವ. ಹಾಗೆ ಕಾಣ್ತುಂಟಲ್ಲ. ಹೌದು, ನೋಡಿ ಮೇಥಿಯ ಇದು ಆರೋಗ್ಯಕ್ಕೆ ಸಹ ಉತ್ತಮ. ಹೌದಪ್ಪ, ತಿನ್ನಕ್ಕೂ ಚೆನ್ನಾಗಿರ್ತದೆ. ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ ಉಂಟು. ಈಗ ಇದು ಬಿಸಿ ಆಗ್ತಾ ಉಂಟು. ಸೊ ಸೀದಾ ಎಣ್ಣೆ ಸುರಿಗೆ ಹಾಕ್ಲಿಕ್ಕಿಲ್ಲ, ಇದು ಹಾಕುವಾಗ ಸೀದಾ ಇದರಲ್ಲಿ ಒಂದು ನಿಮಿಷ ಇಡುವ. ಸುರಿಗೆ ಜಾಸ್ತಿ ಇರಲಿ. ಇನ್ನು ನಿಧಾನಕ್ಕೆ ಹೀಗೆ ಇದನ್ನು ತೆಗೆದುಕೊಂಡು ತೆಗೆದ್ರೆ ಆಯ್ತು. ನಿಧಾನಕ್ಕೆ ತೆಗೆದ್ರೆ ಆಯ್ತು. ಈಗ ಇನ್ನು ಸ್ವಲ್ಪ ಆಯಿಲ್ ಹಾಕಬೇಕು. ಹೌದು, ಉರಿ ದೊಡ್ಡದಿದ್ದ ಇರಬೇಕು, ಮತ್ತೆ ಸಣ್ಣ ಉರಿಯಲ್ಲಿ ಅದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು
ಓಕೆ, ನಾರ್ಮಲ್ ರೊಟ್ಟಿ ಮಾಡಿದ ಹಾಗೆ ಮುಚ್ಚಿಟ್ಟು. ಓಕೆ, ನೋಡಿ ಹೀಗೆ ಕೆಳಗೆ ಹಾಕೋದು. ಸ್ವಲ್ಪ ಇನ್ನು ಸ್ವಲ್ಪ ಸ್ವಲ್ಪ ಜೋರು ಮಾಡುವ ಉರಿ, ಮತ್ತೆ ಪುನಃ ಸಣ್ಣಗೆ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗಿತ್ತು ನೋಡಿ, ನೋಡಾಗಲೇ ಅದು ಘಮ ಘಮ ಬರ್ತಾ ಉಂಟಲ್ಲ, ಸ್ವಲ್ಪ ಮೇಥಿಯ ಸೊಪ್ಪಿನ ಪರಿಮಳ ಬರ್ತಾ ಉಂಟಲ್ಲ. ಹೌದು. ಮತ್ತೆ ಈ ಹೇರ್ ಫಾಲಿಗೆ ಆಗಲಿ ಅಥವಾ ಈ ಡಯಾಬಿಟಿಸ್ ಇರುವವರೆಲ್ಲ ಇಂತಹ ಒಂದು ರೊಟ್ಟಿಯನ್ನು ಮಾಡಿ ತಿನ್ಬಹುದು. ಸಂಜೆ ಅನ್ನ ಊಟ ಮಾಡುವ ಬದಲು ಸಣ್ಣ ರೊಟ್ಟಿಯನ್ನು, ಒಂದು ಸಣ್ಣದ ರೊಟ್ಟಿ ಮಾಡಿ ಅದು ಒಳ್ಳೆ ಸಣ್ಣ ಉರಿಯಲ್ಲಿಯೇ ಇದು ಕಾಯಬೇಕು ಒಳ್ಳೆ. ಯಾಕಂದ್ರೆ ಸ್ವಲ್ಪ ದಪ್ಪ ಬೇಯೋದು ಕಡಿಮೆ ಅಲ್ಲ. ಹಾಗೆ ನೋಡಿ, ಈಗ ತೆಗೆದಿಟ್ಟುಕೊಂಡು ಸ್ವಲ್ಪ ಹೊತ್ತು ಇಟ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ ಬಂದಿದೆ ನೋಡಿ. ಹೌದು, ಇನ್ನು ಕೂಡ ತಳ ಮಾಡಿ ಇನ್ನೂ ಸಹ ತೆಳಗೆ ಮಾಡ್ಬೋದು. ಓಕೆ, ಇದು ನೋಡಿ ಆಗಿದೆ. ಈಗ ಏನು ತೆಗಿಯುವ ಒಂದು ರೊಟ್ಟಿ ಆಯ್ತು. ಈಗ ಎರಡನೇದಾಗಿ ನಾನೀಗ ಖಾಲಿ ಬಾಳೆಯಲ್ಲಿ ಇಲ್ಲದವರು ಹೇಗೆ ಮಾಡ್ಬೋದು, ಸ್ವಲ್ಪ ಆಯಿಲ್ ಅನ್ನು ಹಾಕೊಂಡು ಇದನ್ನ ಹೇಳಿಕೊಟ್ಟ ನಂತರ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಒತ್ತುವ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲ, ಬಾಳೆಯಲ್ಲಿ ಪರಿಮಳವೇ ಬೇರೆ ಅಲ್ಲ ಅಲ್ವಾ. ನೋಡಿ ಹೀಗೆ ಒಂದು ಉಂಡೆ ತೆಕ್ಕೊಂಡು, ಎಷ್ಟು ದೊಡ್ಡ ಉಂಡೆ ನಿಮಗೆ ಬೇಕು ನೋಡಿ. ಈಗ ಮೊದಲೇ ದೊಡ್ಡ ಉರಿ ಇಡಬೇಕು ಹೇಳಿದೆಲ್ಲ ನಾನು. ನೋಡಿ ಹೇಗೆ ನಾವು ಅಕ್ಕಿ ರೊಟ್ಟಿಯನ್ನು ತಟ್ಟುತ್ತೇವೆ ನೋಡಿ, ಅದೇ ರೀತಿಯಲ್ಲಿ ತಟ್ಟಿದ್ರೆ ಆಯ್ತು. ಆಕ್ಚುಲಿ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಮೆಂತೆಯಿಂದ ಬೇರೆ ಬೇರೆ ನಮೂನೆಯ ವಸ್ತುಗಳನ್ನು ವಿಂಟರ್ ಸೀಸನ್ ಅಲ್ಲಿ ಮಾಡ್ತಾರೆ. ಅದು ಸೊಪ್ಪಿಂದ ಹೆಲ್ತಿಗೆ ಒಳ್ಳೇದು ಹೇಳಿ. ಈ ಅವರಿಗೆಲ್ಲ ಜಾಸ್ತಿ ವಿಂಟರ್ ಅಲ್ಲ, ನಮ್ಮ ಹಾಗೆ ಅಲ್ಲ. ನೋಡಿ ಈಗ ಇಷ್ಟ ಆದ ಮೇಲೆ ಈಗ ಆಯಿಲ್ ಹಾಕೊಂಡು ಸ್ವಲ್ಪ ಉರಿ ಸಣ್ಣದು ಮಾಡಿ ಮುಚ್ಚಿಟ್ಟುಕೊಂಡು ಈಗ ಒಂದು 2-3 ನಿಮಿಷ ಆಯ್ತು ನೋಡಿ. ಹೀಗೆ ಒಳ್ಳೆ ಹೇಳ್ತದೆ, ಏನು ಹೇಳಲಿಕ್ಕೆ ಇದಕ್ಕೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ಅಡಿಯಲ್ಲಿ ಸ್ವಲ್ಪ ಒಳ್ಳೆ ರೋಸ್ಟ್ ಆಗಬೇಕು. ಮತ್ತು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಇದು ನಿಧಾನಕ್ಕೆ ಮಾಡಬೇಕು. ಅವಸರದಲ್ಲಿ ಮಾಡಿದ್ರೆ ರೊಟ್ಟಿ ಅದರದ್ದು ಹಸಿ ಹಸಿಯೇ ಇರ್ತದೆ. ಅದರಿಂದಾಗಿ ಬಸ್ ಹೋಗ್ತದೆ ಅಂತೇಳಿ ರಬ ಮಾಡ್ಲಿಕ್ಕೆ ಇಲ್ಲಲ್ಲ. ಅದೌದು. ರೆಡಿ ಆಯ್ತಾ? ಆಯ್ತು ನೋಡಿ, ಆಯ್ತು ಸಾಕು. ಇದು ಆಫ್ ಮಾಡ್ಕೊಳ್ತೇನೆ. ರೊಟ್ಟಿ ರೆಡಿ. ನೋಡಿ ಹೇಗೆ ಕಲರ್ ಬಂದಿದೆ ನೋಡಿ. ಈಗ ಸರ್ವ್ ಮಾಡೋ ಟೈಮ್ ಅಲ್ಲ. ಹಾಗಾದ್ರೆ ಮೆಂತೆ ಸೊಪ್ಪಿನ ರೊಟ್ಟಿ ತಿನ್ನಲು ರೆಡಿ ಆಗಿದೆ. ಇನ್ನು ಸಹ ತೆಳು ಬೇಕಿದ್ರೆ ಇನ್ನು ಸಹ ತೆಳು ತಟ್ಟಬಹುದು ಇದನ್ನು. ಬೇಗ ಬೇಗ ಆಗ್ತದೆ, ಬೇಗ ಬೇಗ ಆಗ್ತದೆ. ಕಾಯುವ ಟೈಮ್ ಇಲ್ಲ, ಬೇಗ ಆಗ್ತದೆ. ಫಸ್ಟ್ ಬಸ್ಸಿಗೆ ಹೋಗ್ಬೋದು. ಓಕೆ, ಮೆಂತೆ ಸೊಪ್ಪಿನ ಬಿಸಿ ಬಿಸಿ ರೊಟ್ಟಿ ಅಲ್ಲ. ಓಕೆ, ಟೇಸ್ಟ್ ನೋಡುವ ಹಾಗಾದ್ರೆ. ಓಕೆ, ಇದನ್ನೆಲ್ಲ ಮ್ಯಾಮ್ ಸಾಕಾಗಿರುವಂತಹ ಮೆಂತೆ ಸೊಪ್ಪಿನ ರೊಟ್ಟಿ ರೆಡಿ ಮಾಡಿಕೊಟ್ಟಿದ್ದಾರೆ. ಬಿಸಿ ಬಿಸಿ ರೊಟ್ಟಿ ಘಮ ಘಮ ಅಂತ ಹೊಡಿತಾ ಉಂಟು ಮೆಂತೆಯ ಸೊಪ್ಪಿನ ಏನು ಪರಿಮಳ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮೆಂತೆ ಸೊಪ್ಪಿನ ರೊಟ್ಟಿ ತಯಾರಿಸುವ ವಿಧಾನ. ಮೊದಲು ಮೆಂತೆ ಸೊಪ್ಪಿಗೆ ಮೊಸರು, 1 ಚಮಚದಷ್ಟು ಸಕ್ಕರೆ ಹಾಕಿ ಬೆರೆಸಿ ನೆನೆಸಿಡಿ. ಇನ್ನೊಂದು ಬೌಲ್ನಲ್ಲಿ 1 ಕಪ್ ಬಾಂಬೆ ರವೆಗೆ ಸ್ವಲ್ಪ ಉಪ್ಪು, ನೀರು ಹಾಕಿ ಬೆರೆಸಿ. ನಂತರ ನೆನೆಸಿದ ಅವಲಕ್ಕಿ, ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು, 1 ಚಮಚ ಕಡಲೆ ಹಿಟ್ಟು, ನೆನೆಸಿದ ಮೆಂತೆ ಸೊಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈ ಮಿಶ್ರಣವನ್ನು 10 ರಿಂದ 15 ನಿಮಿಷ ನೆನೆಯಲು ಇಡಿ. ಬಳಿಕ ರೊಟ್ಟಿ ತಟ್ಟಿಕೊಂಡು ಕಾದ ತವಾದ ಮೇಲೆ ಹಾಕಿ 2 ಕಡೆ ಕಾಯಿಸಿ. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಮೆಂತೆ ಸೊಪ್ಪಿನ ರೊಟ್ಟಿ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆಗಿ ಮೆಂತೆ ಸೊಪ್ಪಿನ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಸಾಕಾಗಿರುತ್ತೆ. ನಾನಂತೂ ಇದನ್ನು ಟೇಸ್ಟ್ ಮಾಡ್ತೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೋದಾಲ್, ಸತ್ಯನಾರಾಯಣ ಸ್ಟೋರ್ಸ್,
ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಧನ್ಯಲತಾ ಮ್ಯಾಮ್ ಸಾಕಾಗಿರುವಂತಹ ರೋಟಿ ರೆಡಿ ಮಾಡಿಟ್ಟಿದ್ದಾರೆ. ಅದರ ಜೊತೆ ರೋಟಿ ಜೊತೆ ಟೀ ರೆಡಿ ಮಾಡ್ತಾರಂತೆ. ಯಾವ ರೀತಿಯ ಟೀ ಅಂತ ಅವ್ರ ಜೊತೆ ಕೇಳೋ. ಎಸ್ ಮ್ಯಾಮ್, ಇವಾಗ ಟೀ ಮಾಡೋದಲ್ಲ? ಹೌದು, ಟೀ ಹೇಳಿದ್ರೆ ನಮ್ಮ ಹೀಗೆ ಕುಡಿಯೋ ಟೀ ಅಲ್ಲ, ಹಾಲು ಹಾಕೋ ಟೀ ಅಲ್ಲ, ಇದು ಆಯುರ್ವೇದಿಕ್ ಟೀ. ಆಯುರ್ವೇದಿಕ್ ಟೀಗೆ ಸಕ್ಕರೆ ಹಾಕ್ಲಿಕ್ಕೆ ಉಂಟಾ? ಇಲ್ಲ, ಸಕ್ಕರೆ ಕೂಡ ಹಾಕ್ಲಿಕ್ಕಿಲ್ಲ. ಹಾಗಾದ್ರೆ ಇದಕ್ಕೆ ಕಷಾಯ ಅಂತ ಹೆಸರು ಇರ್ಬೋದು. ಇದು ಯಾರಿಗೆ ಹೇಳಿದ್ರೆ, ಯಾರಿಗೆ ನೋಡಿ ಹೇರ್ ಫಾಲ್ ಇರುವವರಿಗೆ ನಾವು ನಾರ್ಮಲ್ ಹೆಚ್ಚಾಗಿರ್ತದೆ ಅಂತವರಿಗೆ ಸಹ ಇದು ಬಾರಿ ಒಳ್ಳೇದು. ಒಂದು ಇನ್ನೊಂದು ಯಾರಿಗೆ PCOD ಅಂತ ಪ್ರಾಬ್ಲಮ್ ಇರ್ತದೆ ಕೆಲವರಿಗೆಲ್ಲ, ಮಹಿಳೆಯರಿಗೆ, ಅಂತವರಿಗೆ ಸಹ ಈ ಒಂದು ಇದು ಒಳ್ಳೇದು. ಮತ್ತೆ ವೆಯ್ಟ್ ಲಾಸ್ ಯಾರಿಗೆ ಬೇಕು ಅಂತವರು ದಿನಾಲು ಇದನ್ನು ಬೆಳಗಿನ ಹೊತ್ತು ಇದು ಒಂದೇ ಗ್ಲಾಸ್ ಅಂದ್ರೆ ಅರ್ಧ ಗ್ಲಾಸ್ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ. ಮತ್ತೆ ರಾತ್ರಿ ಮಲಗುವಾಗ ಅರ್ಧ ಗ್ಲಾಸ್ ಕುಡಿಬೇಕು. ಹಾಗೆ 5 days ಕಂಟಿನ್ಯೂಸ್ ಕುಡಿಬೇಕು. ಮತ್ತೆ ಪುನಃ 10 ದಿವಸ ಬಿಡಬೇಕು. ಮತ್ತೆ ಪುನಃ ಕಂಟಿನ್ಯೂಸ್ 3 months ಅಲ್ಲ, 3 months ತಗೊಳ್ಬೇಕು. ಬಟ್ 5 days ಇಡ್ಬೇಕು, ತೆಗೆದುಕೊಳ್ಬೇಕು. ಪುನಃ 10 days ಬಿಡ್ಬೇಕು. ಹಾಗೆ ಬಿಟ್ಟು ತಗೊಳ್ಬೇಕು. ಹಾಗಾದ್ರೆ ವೆಯ್ಟ್ ಲಾಸ್ ಆಗ್ತದೆ. 50 kg ಇದ್ದವರು 30 kg ಇಳಿತಾರೆ. ಹಾಗಾದ್ರೆ ಖಂಡಿತವಾಗಿ ಲೇಡೀಸ್ ಎಲ್ಲ ಇದನ್ನ ಟ್ರೈ ಮಾಡಲೇಬೇಕಲ್ಲ. ಹೌದೌದು. ಮತ್ತೆ ಇನ್ನೊಂದು ಹೇಳಿದ್ರೆ ಈ ಎಲ್ಲೋ ಹೇಳಿದ್ರೆ ಇದು ಹಸಿ ಟರ್ಮರಿಕ್, ಇದು ಹಸಿ ಹಳದಿದ್ದು ಕೋಡು. ಇದು ಈ ಕ್ಯಾನ್ಸರ್ ಪೇಷಂಟ್ಗಳಿಗೆ ಸಹ ಬಹಳ ಈ ಇದನ್ನು ಕುಡಿದ್ರೆ ಕೀಮೋಥೆರಪಿ ಆಗ್ತಾ ಇರುವವರಿಗೆಲ್ಲ ಒಳ್ಳೇದಂತೆ. ಮತ್ತೆ ಈ ಕೆಲವರಿಗೆ ಲಿವರ್ ಅಲ್ಲಿ ಉರಿಯೂತ ಇರ್ತದೆ ಅಥವಾ ಅಂತವರಿಗೆ, ಅಥವಾ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಉರಿಯೂತ, ಇನ್ಫ್ಲಮೇಷನ್ ಹೇಳ್ತೇವಲ್ಲ ನಾವು, ಅಂತವರಿಗೆಲ್ಲ ಇಂಥ ಟೀ ಅನ್ನು ಬೆಳಗಿನ ಹೊತ್ತಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಕುಡಿಬೇಕು. ಹಾಗಾದ್ರೆ ನಮ್ಮ ಈ ದೋಸೆಗೆ ಆಗಲ್ಲ ಇದು, ಈಗ ಅದಾಗುದಿಲ್ಲ. ದೋಸೆಗೆ ಅಂತ ಟೀ ಅಲ್ಲ ಇದು. ನೀವು ಏನೇ ಮಾಡ್ಲಿ ಈ ತರದ ದೋಸೆ ರೆಡಿ ಮಾಡಿಕೊಟ್ಟಾಗ ನಾನಂತೂ ಸಕ್ಕರೆ ಹಾಕಿ ಕುಡಿತೀನಿ. ಸಕ್ಕರೆ ಹಾಕಿ ಕೊಟ್ರೆ ವೇಸ್ಟ್ ಅಲ್ಲ. ಹಾಗಾದ್ರೆ ನೀವು ಸಕ್ಕರೆ ಯೂಸ್ ಮಾಡ್ಬೇಕು, ಅದ್ರ ಬೆಲ್ಲ ಯೂಸ್ ಮಾಡಿ. ಅಥವಾ ಬೇಡ, ನೀವು ತಣ್ಣಗಾದ ಮೇಲೆ ಯೂಸ್ ಮಾಡ್ಲಿಕ್ಕೆ ಇಲ್ಲ, ಸ್ವೀಟ್ ಯೂಸ್ ಮಾಡ್ಲಿಕ್ಕೆ ಇಲ್ಲ. ಈಗ ಇದ್ರದ ಸಿಪ್ಪೆಯನ್ನು ನೋಡಿ, ಇದು ಹಸಿ ಹಳದಿ, ಅದರಿಂದಾಗಿ ಇದರ ಸಿಪ್ಪೆಯನ್ನು ನೋಡಿ. ನನ್ಗೆ ಮತ್ತೆ ನಿನ್ಗೆ ಈಗ ಇಬ್ಬರಿಗೆ ಸ್ವಲ್ಪ ಮಾಡಿ ಕುಡಿಯುವ, ನಾವು ಟೇಸ್ಟ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ಇಷ್ಟು ದೊಡ್ಡ ಸಾಕು. ಇದರಲ್ಲಿ ನಾವು 1.5 ಲೋಟ ನೋಡಿ. ಇದರ ಸಿಪ್ಪೆಯನ್ನು ಹೀಗೆ ಸೈಡ್ ನಲ್ಲಿ ನೋಡಿ, ಕಲರ್ ನೋಡಿ ಇಷ್ಟು ಚಂದ. ನಾವು ಇನ್ನೊಂದು ಅಂಗಡಿಯಲ್ಲಿ ಸಿಗ್ತದೆ ಆ ಕೊಂಬಲ್ಲ, ಇದೆಲ್ಲ ಆಯುರ್ವೇದಿಕ್ ಅಂಗಡಿಯಲ್ಲಿ ಹೋದ್ರೆ ಸಿಗ್ತದೆ. ಅಥವಾ ನಾವೇ ನಾವೇ ಮನೆಯಲ್ಲಿ ಬೆಳೆಸಬಹುದು. ಆದ್ರೆ ಕೆಲವರಿಗೆ ಈಗ ಫ್ಲಾಟ್ ನಲ್ಲೆಲ್ಲ ಇರುವವರೆಲ್ಲ ಅವರಿಗೆ ಬೆಳೆಸ್ಲಿಕ್ಕೆ ಆಗುದಿಲ್ಲ ಇದ್ರೆ ಚಟ್ಟಿಗಳಲ್ಲಿ, ಹೂಕುಂಡಗಳಲ್ಲಿ ಇದನ್ನು ತಂದು ಹಾಕಿದ್ರೆ ಆರಂಭದಲ್ಲಿ ಬೆಳೆಸಬಹುದು. ಹಾಕಿಟ್ರೆ ಸಾಕಾಗ್ತದೆ. ಈಗ ನೀವು ಒಂದು ಗ್ಲಾಸ್ ನೀರನ್ನು ಇಟ್ಟುಕೊಳ್ಬೇಕು. ಹಾಗಾದ್ರೆ ನಾವು ಈಗ ಚಾ ರೆಡಿ ಮಾಡ್ಬೇಕಲ್ಲ. ಚಪ್ಪೆ, ಶುಂಠಿ, ಏನು ಅರಶಿನ, ಚಾ. ಆಯ್ತಾ? 1.5 ಗ್ಲಾಸ್ ಸಾಕು ಸಾಕು ಸಾಕು. ಈಗ ಇದನ್ನು ಸ್ವಲ್ಪ ತೊಳೆದುಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಿಪ್ಪೆ ತೆಗೆದ ಮೇಲೆ ಇದನ್ನು ಚೆನ್ನಾಗಿ, ಇದನ್ನು ನಾವು ಮಣ್ಣಿನಿಂದ ತೆಗೆದ ಮೇಲೆ ಸಹ ಒಂದು 4-5 ಸಾರಿ ಇದನ್ನು ಚೆನ್ನಾಗಿ ತೊಳಿಬೇಕಿದ್ರೆ ಸ್ವಲ್ಪವೂ ಮಣ್ಣಿನ ಅಂಶ ಇರಬಾರದು. ಈಗ ಇದನ್ನು ಚೆನ್ನಾಗಿ ಗುದ್ದಿಕೊಳ್ಬೇಕಲ್ಲ. ಹಾಗಾದ್ರೆ ಕಲ್ಲು ಬೇಕು. ನೀವೇ ಗುದ್ದಿಕೊಳ್ತಾರ ಹೇಗೆ? ಹೇಗೆ ಗುದ್ದುವ. ಹಸಿದ ಕಾರಣ ಜಾಸ್ತಿ ಗುದ್ದಬೇಕಂತ, ಹೆಚ್ಚು ಗುದ್ದಬೇಕಂತ ಇಲ್ಲ. ಈಗ ನೋಡಿ ಇಷ್ಟೇ. ಇದೀಗ ನಾನು 2 ಲೋಟೆಗೆ ಅದರಿಂದಾಗಿ ನಿಮ್ಮದು ಅಂದರೆ 1.5 ಲೋಟ ಮಾಡಿದ್ದೇನೆ. ಇದನ್ನು ಈಗ ಇದಕ್ಕೆ ಹಾಕೊಳ್ಳೋಣ. ಈಗ ಈ ಒಂದು ಹಸಿ ಯಾವ ಹಳದಿಯಲ್ಲಿ ಕುರ್ಕ್ಯುಮ್ ಎಂಬ ಅಂಶ ಉಂಟಂತೆ. ಕುರ್ಕುರೆ ಅಲ್ಲ, ಕುರ್ಕುಮಿನ್ ಅಂತ ಒಂದು ಅಂಶ, ಅಂತ ಒಂದು ಅಂಶವನ್ನು ಅದು ಬಾಡಿ ಹೀರಿಕೊಳ್ಳಿಕ್ಕೆ ಈ ಒಂದು ಪೆಪ್ಪರ್ ಉಂಟಲ್ಲ ಅದು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಇದರೊಟ್ಟಿಗೆ ಒಂದು 6 ಅಂಶ ಇದರಲ್ಲಿ. ಸೊ ಇದು 6-7 ಪೆಪ್ಪರ್ ಅನ್ನು ಇದಕ್ಕೆ ಹಾಕೊಂಡು ಇದನ್ನು ಸಹ ಗುದ್ದಬೇಕು. ಪೆಪ್ಪರ್ ಹಾಕಿದ್ರೆ ಸ್ವಲ್ಪ ಒಳ್ಳೇದಲ್ಲ, ಹೌದು. ಪೆಪ್ಪರು ಸಹ ಆಯುರ್ವೇದಿಕ್ ಗುಣ ಇರುವಂತಹ ಒಂದು ವಸ್ತು ಹೇಳುವ. ಇದು ಯಾಕಿದಕ್ಕೆ, ಈಗ ನಾವು ಮನೆಯಲ್ಲಿ ಅಡಿಗೆ ಮಾಡುವಾಗ ಸಂತೆ ನಾವು ಯಾವುದಕ್ಕೆ ಹಳದಿ ಹಾಕ್ತೇವೆ, ನಾವು ಆ ಹಳದಿ ಹಾಕುವ ಪ್ರತಿಯೊಂದು ವಸ್ತುಗಳಿಗೆ ಅಂತೆ ನಾವು ಈ ಒಂದು ಚೂರು ಒಂದು ಇಷ್ಟಾದ್ರೂ ಪೆಪ್ಪರ್ ಅನ್ನು ಹಾಕಿಕೊಳ್ಳೇಬೇಕಂತೆ. ಆಗ ಹಳದಿಯಲ್ಲಿರುವ ಒಳ್ಳೆಯ ಆಯುರ್ವೇದಿಕ್ ಅಂಶಗಳೆಲ್ಲ ನಮ್ಮ ಬಾಡಿ ಅದನ್ನು ಹೀರಿಕೊಳ್ತೇವೆ. ಇದು ಒಬ್ಬರು ಡಾಕ್ಟರ್ ನನಗೆ ಹೇಳಿದ್ದು, ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ದು. ನೋಡಿ ಇದನ್ನು ಸಹ ಈಗ ಇದಕ್ಕೆ ಹಾಕೊಳ್ತೇವೆ.
ನೀರಿನ ಕಲರೇ ಚೇಂಜ್ ಆಯ್ತು ನೋಡಿ, ನೀರಿನ ಕಲರ್ ಯಾವ ಕಲರ್ ಬಂದು ನೋಡಿ. ಈಗ ಇದನ್ನು ಮುಚ್ಚಿಕೊಳ್ಬೇಕು. ಮುಚ್ಚಬೇಕಾ? ಓಕೆ, ಈ ಥರ ಒಂದೆರಡು ನಿಮಿಷ ಹೀಗೆ ಇದು ಒಳ್ಳೆ ನೋಡಿ, ಈಗ ಕುದ್ದಿದೆ. ಓಕೆ, ನೋಡಿ ಹೇಗೆ ಕುದೀತಾ ಬಂದಿದೆ ನೋಡಿ. ಈಗ ಒಂದು ಕೆಲಸ ಮಾಡಬೇಕು. ಈಗ ಒಳ್ಳೆ ಒಂದು ದನದ ತುಪ್ಪ ಇದ್ದರೆ ಇದಕ್ಕೆ ಭಾರಿ ಒಳ್ಳೆ. ಒಂದು ಈಗ 2 ಲೋಟೆ ಮಾಡೋದಾದ್ರೆ 4 ಬಿಂದುಗಳಷ್ಟು, 4 ಬಿಂದು ಖಾಲಿ ಡ್ರಾಪ್ಸ್. ಸೊ ಇಲ್ಲಿ 4 ಡ್ರಾಪ್ಸ್ ಇದಕ್ಕೆ ಕೊಟ್ಟಿದ್ದೀವಿ, ಹಾಕಿದ್ದೀವಿ ನೋಡಿ. ಸ್ವಲ್ಪ ಜಾಸ್ತಿ ಹಾಕಬಹುದಲ್ಲ? ಏನು ಜಾಸ್ತಿ ಹಾಕ್ಲಿಕ್ಕಿಲ್ಲ, ಅಷ್ಟೇ ಹಾಕ್ಲಿಕ್ಕೆ. 1 ಗ್ಲಾಸಿಗೆ 2 ಬಿಂದು, 2 ಡ್ರಾಪ್ಸ್. ಸೊ ಹಾಕಿ ಈ ತುಪ್ಪ ಹಾಕೋದು ಅಂದ್ರೆ ಏನು ಉಪಯೋಗ ಅಂದ್ರೆ? ತುಪ್ಪ ಸಹ ಹಾಗೆ ನಾನು ಹೇಳಿದ್ದಲ್ಲ, ಹೇಗೆ ನಾವು ಈ ಒಂದು ಕರಿಮೆಣಸು ನಮ್ಮ ಬಾಡಿಯಲ್ಲಿ ಆ ಹಳದಿಯ ಅಂಶವನ್ನು ಹೀರಿಕೊಳ್ಳಲಿಕ್ಕೆ ಸಹಾಯ ಮಾಡ್ತೇವೆ, ತುಪ್ಪ ಸಹಿತ ನಮ್ಮ ಬಾಡಿಗೆ ಅದರ ಅಂಶಗಳನ್ನು ಹೀರಿಕೊಳ್ಳಿಕ್ಕೆ ಸಹಾಯ ಮಾಡ್ತೇವೆ. ಅದರದ್ದು ಇಫೆಕ್ಟ್ ಬರಬೇಕಲ್ಲ ಬಾಡಿಗೆ. ಸೊ ನಾವು ಸುಮ್ಮನೆ ಕುಡಿಯೋದಲ್ಲ ಇದನ್ನು. ಈಗ ಇದನ್ನು ಹೀಗೆ 1 ನಿಮಿಷ ಕುದಿಲಿಕ್ಕೆ ಬಿಡಬೇಕು, ಮತ್ತೆ ಆಫ್ ಮಾಡಿಕೊಂಡು ಪುನಃ 5 ನಿಮಿಷ ಹಾಗೆ ರೆಸ್ಟ್ ಅಲ್ಲಿ ಬಿಡಬೇಕು. ಮತ್ತೆ ಇದನ್ನು ನಾವು ಚಹಾ ಗಾಳಿಸುವುದರಲ್ಲೆಲ್ಲ ಗಾಳಿಸ್ಲಿಕ್ಕಿಲ್ಲ, ಖಾಲಿ ಹೀಗೆ ಗಾಳಿಸಿ. ಯಾಕೆ ಇದನ್ನು 5 ನಿಮಿಷ ರೆಸ್ಟಿಗೆ ಬಿಡುದು ಹೇಳಿದ್ರೆ, ಆ ಅಂಶಗಳೆಲ್ಲ ಕೆಳಗೆ ಹೋಗಿ ಇರ್ಬೇಕು. ಯಾವ್ದಾದ್ರು ಹಳದಿ, ಜಿಡ್ಡು, ಸಿಪ್ಪೆಗಳ ಇದನ್ನೆಲ್ಲ ಅದು ಕೆಳಗೆ ಹೋಗಿ ನಿಂತುಕೊಳ್ಬೇಕು. ಗಾಳಿಸ್ಲಿಕ್ಕೆ ಯಾವ ವಸ್ತು ಯೂಸ್ ಮಾಡ್ಲಿಕ್ಕಿಲ್ಲ, ಗಾಳಿಸುವಂತದನ್ನು ಸೀವರ್. ಸೊ ಸೀದಾ ಮಾಡಿ ಡೈರೆಕ್ಟ್ ಆಗಿ ಲೋಟಕ್ಕೆ ಹಾಕಿ ಕುಡಿಯೋದಲ್ಲ. ಈಗ ನೋಡಿ ಒಂದು 5-10 ನಿಮಿಷ ಆಗಿದೆ. ನಾವು ನೋಡಿ ಇದು ನೋಡಿ ಎಲ್ಲ ಕೆಳಗೆ ಸೆಟಲ್ ಆಗಿದೆ ನೋಡಿ ಅಲ್ವಾ. ಈಗ ನಿಧಾನಕ್ಕೆ ಇದನ್ನು ಒಂಥರ ಆರೆಂಜ್ ತರ ಕಾಣ್ತಲ್ಲ, ಆರೆಂಜ್ ಜ್ಯೂಸ್ನಾಗ ಆರೆಂಜ್ ಜ್ಯೂಸ್ ತರ ಕಲರ್ ನೋಡಿ ಸಾಕಾಗಿ ಉಂಟು ನೋಡಿ. ತುಪ್ಪದ ಲೇಯರ್ ಸ್ವಲ್ಪ ಬರ್ತದೆ. ಹೌದಾ? ಸೊ ಸಾಕು, ಸಾಕಾ? ಓಕೆ. ಸೊ ಆ ಥರ ಒಂದೆರಡು ಬಾಯಿಗೆ ಸಿಗಬೇಕಲ್ಲ. ಹೌದು ನೋಡಿ, ಇಲ್ಲಿ ಫಾರ್ಮ್ ಆಗಿದೆ ನೋಡಿ, ತುಪ್ಪದ ಲೇಯರ್ ಫಾರ್ಮ್ ಆಗಿದೆ. ಹೆಲ್ದಿಯಾದ ಟರ್ಮರಿಕ್ ಟೀ ರೆಡಿಯಾಗಿದೆ. ಅರಶಿನ, ಹಸಿ ಅರಶಿನ ಟೀ ರೆಡಿಯಾಗಿದೆ. ನೋಡ್ಲಿಕ್ಕೂ ಚೆನ್ನಾಗಿ ಉಂಟು. ಈ ಥರ ನೋಡ್ಲಿಕ್ಕೆ ಚೆನ್ನಾಗಿ ಕಂಡ್ರೆ ಎಲ್ಲರೂ ಕುಡಿತಾರೆ. ನಿಮಗೆ ಬೇಕಿದ್ರೆ ಸಕ್ಕರೆ ಹಾಕಿ ನೀವು ಕುಡಿಬಹುದು, ಅಥವಾ ಬೆಲ್ಲ ಹಾಕಿ ಕುಡಿಬಹುದು. ನೀವು ನಮ್ಮ ಒತ್ತಾಯಕ್ಕೆ ಬೆಲ್ಲ ಹಾಕಿ ಕುಡಿಬಹುದು ಅಂತ ಹೇಳುದು, ಹಾಗೆಲ್ಲ ಹೇಳಲಿಕ್ಕಿಲ್ಲ. ಬೆಲ್ಲ ಹಾಕ್ಲಿಕ್ಕೆ ಇಲ್ಲ, ನಿಜವಾಗಿ ಅದಕ್ಕೆ ಏನು ಹಾಕ್ಲಿಕ್ಕಿಲ್ಲ. ಜಸ್ಟ್ ಹೀಗೆ ಮಾಡಿ ಹಸಿ ಅಂದ್ರೆ ಬೆಳಗ್ಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಓಕೆ, ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಈ ತರ ಕೊಟ್ರೆ 3 ತಿಂಗಳು ಕುಡಿದ್ರೆ ತೂಕ ಕಡಿಮೆ ಆಗ್ತದೆ. ಓಕೆ, ಟೇಸ್ಟ್ ನೋಡಲಾಗಿದ್ರೆ. ಓಕೆ, ಧನ್ಯವಾದ ಮ್ಯಾಮ್. ಸಾಕಾಗಿರುವಂತಹ ಆರೋಗ್ಯವಾದಂತಹ ಒಂದು ಟೀ ರೆಡಿ ಮಾಡಿಬಿಟ್ಟಿದ್ದಾರೆ. ಅರಶಿನ ಟೀ, ಹಸಿ ಅರಶಿನ ಎಲ್ಲ ಹಾಕಿ ಒಂದು ಟೀ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಅರಶಿನ ಚಹಾ ತಯಾರಿಸುವ ವಿಧಾನ. ಮೊದಲು ಹಸಿ ಅರಶಿನ ಕೋಡಿನ ಸಿಪ್ಪೆಯನ್ನು ಸುಲಿದು ಜಜ್ಜಿಕೊಳ್ಳಿ. ನಂತರ 1 ಕಪ್ ನೀರಿಗೆ ಜಜ್ಜಿದ ಅರಶಿನ ಕೋಡು, ಜಜ್ಜಿದ ಕರಿಮೆಣಸು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ 2 ಬಿಂದು ತುಪ್ಪ ಹಾಕಿ ಬೆರೆಸಿ 2 ನಿಮಿಷದಷ್ಟು ಕುದಿಸಿ. ಬಳಿಕ ಬೆಂಕಿ ಆರಿಸಿ 5ರಿಂದ 10 ನಿಮಿಷ ಇಟ್ಟು ಸರ್ವ್ ಮಾಡಿ. ಈಗ ಆರೋಗ್ಯಕ್ಕೆ ಪೂರಕವಾದಂತಹ ಅರಶಿನ ಚಹಾ ರೆಡಿ. ಎಸ್ ಮ್ಯಾಮ್, ನಮಗೆ ಒಂದು ಟೀ ಮತ್ತು ಇನ್ನೊಂದು ರೊಟ್ಟಿ, ಈ 2 ಕೂಡ ರೆಡಿ ಆಗಿದೆ. ಯಾವುದು ಟೇಸ್ಟ್ ನೋಡೋ ಫಸ್ಟಿಗೆ? ಫಸ್ಟಿಗೆ ನಿಜ ಲೆಕ್ಕ ಪ್ರಕಾರ ಇದು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು. ಈಗ ನಿಮ್ಮ ಹೊಟ್ಟೆ ಸಹ ಖಾಲಿ ಉಂಟು, ನನ್ನ ಹೊಟ್ಟೆ ಸಹ ಖಾಲಿ ಉಂಟು ಅಂತ ಹೇಳ್ಕೊಳ್ಳುವ. ಓಕೆ, ಹಾಗಾದ್ರೆ ಈಗ ಟೀ ಕುಡಿಯೋಣ. ಸ್ವಲ್ಪ ಟೀ ಕುಡಿಯುವ, ಮತ್ತೆ ಅದರೊಟ್ಟಿಗೆ ರೊಟ್ಟಿ ಸಹ ತಿನ್ನುವ. ಹೇಗೆ ಉಂಟು? ಏನು ಕುಡಿಯಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲಲ್ಲ? ಕುಡಿಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ ಅಂದರೆ ಸ್ವಲ್ಪ ನೀವೇನು ಹಸಿ ಏನು ಅರಶಿನ ಉಂಟಲ್ಲ, ಅದರ ಫ್ಲೇವರ್ ಹಾಗೆ ಮುಗಿದು ಹೊಡಿದುಂಟಲ್ಲ. ಹೌದು, ಮತ್ತೆ ನೋಡಿ ಅದರಲ್ಲಿ ಆ ತುಪ್ಪದ ಅಂಶ ಸಹ ಬಂದು ನಮಗೆ ಅದು ಚೆನ್ನಾಗಿ ಅಂದರೆ ಇದನ್ನು ಕುಡಿಯುವಾಗಲೇ ಗೊತ್ತಾಗ್ತದೆ ಒಂದು ಆರೋಗ್ಯಕ್ಕೆ ಪಕ್ಕ ಮ್ಯಾಚ್ ಆಗುವಂಥದ್ದು. ಕರೆಕ್ಟ್. ಮತ್ತೆ ನೀವು ಅದಕ್ಕೆ ಕರಿಮೆಣಸು ಹಾಕಿದ್ದು ಸ್ವಲ್ಪ ಏನು ಒಂದು ಇಲ್ಲಿಗೆ ಸ್ವಲ್ಪ ಸೂದಿಂಗ್ ಹೋಗ್ತಾ ಅಲ್ವಾ, ಅದು ಕೂಡ ಒಳ್ಳೆಯ ನೋಡಿ, ದೊಂಡೆ ನೋವಿಗೆ ಅದಕ್ಕೆಲ್ಲ ಒಳ್ಳೆಯದಲ್ಲ. ಓಕೆ, ಅದಂತೂ ಹೆಲ್ದಿಯಾಗಿ ಟೇಸ್ಟಿಯಾಗಿ ಉಂಟು. ಓಕೆ, ಈಗ ರೊಟ್ಟಿ ನೋಡಿ ಹೇಳಿ ಹೇಗೆ ಉಂಟಂತ. ತಗೊಳ್ಳಿ ನೀವು ಕೂಡ, ಇದನ್ನು ಬೇಕಾದ್ರೆ ಇನ್ನೂ ಕೂಡ ತೆಳು ಮಾಡುವುದು ಅಂತ. ಹೌದು ಹೌದು, ಇದು ಕೂಡ ಸಾಕಾಗುಂಟು. ಇದಕ್ಕೆ ಚಟ್ನಿ ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗುದಲ್ಲ, ಇನ್ನೂ ಚೆನ್ನಾಗಿ. ನಾನು ಹೇಳಿದೆ ಬೆಣ್ಣೆ ಅದರ ಮೇಲೆ ಬಿಸಿ ಬಿಸಿ ಕಾವಲಿಂದ ತೆಗಿಬೇಕು, ಬೆಣ್ಣೆ ಹಾಕಬೇಕು, ತಿನ್ಬೇಕು. ಬೆಣ್ಣೆ ಪಕ್ಕ ಮ್ಯಾಚಿಂಗ್.
ನೀವು ಏನು ಅದು ಏನು ಸೊಪ್ಪಿದು ಇದು ಕಹಿ ಗೊತ್ತೇ ಆಗಲ್ಲ, ಅದಕ್ಕೆ ಸ್ವಲ್ಪ ಸ್ವೀಟ್ ಹಾಕಿ. ಹೌದು, ಏನಿಲ್ಲ, ಯಾಕೆಂದ್ರೆ ನಾನು ಅದನ್ನು ಹುಳಿ ಇದು ಮೊಸರಿನೊಟ್ಟಿಗೆ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನಲ್ಲ, ಹೌದು, ಅದರ ಕಹಿಯನ್ನು ಮೊಸರು ಎಳೆದುಕೊಳ್ತದೆ. ಓಕೆ, ಒಂದು ಅರ್ಧ ಸೌಂಟು ಏನು ಸಕ್ಕರೆ ಕೂಡ ಹಾಕಿದ್ದು ಕರೆಕ್ಟ್ ಮ್ಯಾಚಿಂಗ್ ಆಗಿದೆ. ಎರಡು ಕೂಡ ಟೇಸ್ಟಿ ಆಗಿದೆ, ಸಾಕಾಗಿದೆ. ಹೇಗೆ ಅನ್ನಿಸ್ತು ಮ್ಯಾಮ್ ಎರಡು ಅಡಿಗೆ ಮಾಡಿ ನಮ್ಮ ಸೌರುಚಿ ಅಡಿಗೆ ಮಾಡಿ? ನಮ್ಮ ರುಚಿಯ ಅಡಿಗೆ ಮನೆ ನಮ್ಮ ಮನೆ ಹಾಗೆ ಅಲ್ವಾ ಯಾವತ್ತು. ಹೌದು, ಅದರಿಂದಾಗಿ ನನಗೆ ಯಾವತ್ತೂ ನಮ್ಮ ಟಿವಿಯ ಅಡಿಗೆ ಮನೆಗೆ ಬಂದು ಅಡಿಗೆ ಮಾಡೋದು ಹೇಳಿದ್ರೆ ಬಹಳ ಖುಷಿ. ನಮಗೂ ಕೂಡ ಖುಷಿ. ನೀವು ಕೂಡ ಈ ಥರ ಸ್ಪೆಷಲ್ ಆಗಿ ಆರೋಗ್ಯ ಬರುವಂಥ ಏನು ಡಿಶ್ಗಳನ್ನೆಲ್ಲ ಮಾಡಿದರೆ ನಮಗೂ ಕೂಡ ಖುಷಿ, ವೀಕ್ಷಕರಿಗೂ ಕೂಡ ಖುಷಿ. ಓಕೆ, ಹಾಗಾದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಧನ್ಯವಾದ ಮ್ಯಾಮ್. ಸಾಕಾಗಿರುವಂತಹ ಒಂದು ಟೀ, ಏನು ಹಸಿ ಅರಶಿನ ಹಾಕಿ ಮಾಡಿದಂತಹ ಒಂದು ಟೀ ಮತ್ತು ಇನ್ನೊಂದು ಮೇಥಿ ಸೊಪ್ಪಿನ ರೋಟಿ, ಎರಡು ಕೂಡ ಟೇಸ್ಟಿಯಾಗಿದೆ, ಸಾಕಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇದಿಗೆ ಅನಿಸ್ತದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾನ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.